ಹರೇ ಕೃಷ್ಣ. ಸಮಸ್ತ ವೀಕ್ಷಕ ಬಂಧುಗಳಿಗೆ ನಿತ್ಯ ಚೈತನ್ಯ ಯೂಟ್ಯೂಬ್ ಚಾನಲಿಗೆ ಹಾರ್ದಿಕ ಸ್ವಾಗತ. ಪಾಶಾಂಕುಶ ಏಕಾದಶಿಯ ಮಹಾತ್ಮೆಯನ್ನು ಬ್ರಹ್ಮವೈವರ್ತ ಪುರಾಣದಲ್ಲಿ ಶ್ರೀಕೃಷ್ಣ ಮತ್ತು ಯುಧಿಷ್ಠಿರ ಮಹಾರಾಜನ ನಡುವೆ ನಡೆದ ಸಂವಾದವಾಗಿದೆ. ಒಮ್ಮೆ ಯುಧಿಷ್ಠಿರ ಮಹಾರಾಜನು ಶ್ರೀಕೃಷ್ಣನಲ್ಲಿ, ಹೇ ಮಧುಸೂದನ, ಅಶ್ವಿನಿ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯ ಹೆಸರೇನು? ಅದನ್ನು ಯಾವ ರೀತಿ ಪಾಲಿಸಬೇಕು? ವ್ರತದಿಂದ ಯಾವ ಫಲ ಪ್ರಾಪ್ತವಾಗುತ್ತದೆ? ಅದರ ಮಹಾತ್ಮೆಯನ್ನು ನನಗೆ ತಿಳಿಸಿ ಎಂದು ಯುಧಿಷ್ಠಿರ ಮಹಾರಾಜ ಶ್ರೀಕೃಷ್ಣನಲ್ಲಿ ಕೇಳಿದನು. ಆಗ ಭಗವಂತನಾದ ಶ್ರೀಕೃಷ್ಣನು, ಈ ಏಕಾದಶಿಯ ಹೆಸರು ಪಾಶಾಂಕುಶ ಏಕಾದಶಿ. ಎಲ್ಲ ಪಾಪಗಳನ್ನು ನಾಶ ಮಾಡುವ ಈ ಏಕಾದಶಿಯ ಮಹಾತ್ಮೆಯನ್ನು ಕೇಳು ಎಂದನು. ಈ ಏಕಾದಶಿಯಂದು ಭಗವಂತನಾದ ಶ್ರೀ ಪದ್ಮನಾಭನ ಪೂಜೆ ಮಾಡಬೇಕು. ಈ ಏಕಾದಶಿಯ ಪ್ರಭಾವದಿಂದ ಉತಸ್ಥನ ಇಚ್ಛೆ ಪೂರ್ತಿಯಾಗಿ ಸ್ವರ್ಗೀಯ ಸುಖ ಮತ್ತು ಮುಕ್ತಿಯು ಪ್ರಾಪ್ತವಾಗುತ್ತದೆ. ಭಗವಂತನಾದ ವಿಷ್ಣುವಿನ ನಾಮಸ್ಮರಣೆಯಿಂದ ಜಗತ್ತಿನಲ್ಲಿ ಎಲ್ಲ ತೀರ್ಥಗಳ ದರ್ಶನ ಪಡೆದಷ್ಟು ಫಲಪ್ರಾಪ್ತಿಯಾಗುತ್ತದೆ. ಅಜ್ಞಾನವಶದಿಂದ ಯಾರಾದರೂ ಪಾಪ ಕಾರ್ಯಗಳಲ್ಲಿ ಭಾಗಿಯಾಗಿದ್ದರೆ ಅಂತಹವರು ಸಹ ಭಗವಂತನಾದ ಶ್ರೀಹರಿಯ ಚರಣಾರವಿಂದಗಳಲ್ಲಿ ಆಶ್ರಯ ಪಡೆದ ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಅವರು ನರಕಕ್ಕೆ ಹೋಗಲಾರರು ಎಂದನು. ಯಾವ ವೈಷ್ಣವನು ಶಿವನ ಪ್ರತಿ ಅಪರಾಧ ಮತ್ತು ಯಾವ ಶೈವನು ಶ್ರೀ ವಿಷ್ಣುವಿನ ಪ್ರತಿ ಅಪರಾಧ ಎಸಗುತ್ತಾರೋ ಅವರಿಬ್ಬರೂ ನರಕಕ್ಕೆ ಹೋಗುತ್ತಾರೆ. ಅಶ್ವಮೇಧ ಯಜ್ಞ ಮಾಡಿದಾಗ ಅಥವಾ 100 ರಾಜಸೂಯ ಯಜ್ಞವನ್ನು ಮಾಡಿದಾಗ ಸಿಗುವ ಪುಣ್ಯಕ್ಕಿಂತ 16 ಪಟ್ಟು ಹೆಚ್ಚಿನ ಪುಣ್ಯವು ಈ ಪಾಶಾಂಕುಶ ಏಕಾದಶಿಯಿಂದ ಸಿಗುತ್ತದೆ. ಈ ಏಕಾದಶಿಯ ಪಾಲನೆಯಿಂದ ಪ್ರಾಪ್ತವಾಗುವ ಪುಣ್ಯವು ಇತರ ಯಾವುದೇ ವ್ರತದಿಂದ ಪ್ರಾಪ್ತವಾಗಲಾರದು. ಆದ್ದರಿಂದ ಈ ಏಕಾದಶಿಯು ಭಗವಂತನಾದ ಶ್ರೀ ವಿಷ್ಣುವಿನಿಗೆ ಅತಿ ಪ್ರಿಯವಾಗಿದೆ. ರಾಜ, ಇಲ್ಲಿಯವರೆಗೆ ಯಾವ ವ್ಯಕ್ತಿಯು ಏಕಾದಶಿಯ ವ್ರತದ ಪಾಲನೆ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಅವನ ಶರೀರದಲ್ಲಿ ಪಾಪಪುರುಷನು ವಾಸವಾಗಿರುತ್ತಾನೆ. ಈ ವ್ರತದ ಪಾಲನೆಯಿಂದ ವೃತಾಸ್ಥನಿಗೆ ಸ್ವರ್ಗೀಯ ಸುಖ, ಸಂಪತ್ತು, ಸೌಂದರ್ಯ ಮತ್ತು ಅಪಾರ ಪ್ರಮಾಣದಲ್ಲಿ ಧನಧಾನ್ಯವು ಪ್ರಾಪ್ತವಾಗುತ್ತದೆ. ಯಾರು ಈ ಏಕಾದಶಿಯ ಪಾಲನೆ ಮಾಡುತ್ತಾರೋ ಮತ್ತು ರಾತ್ರಿ ಜಾಗರಣೆ ಮಾಡುತ್ತಾರೋ ಅವರಿಗೆ ನಿಶ್ಚಿತವಾಗಿಯೂ ವೈಕುಂಠ ಪ್ರಾಪ್ತಿಯಾಗುತ್ತದೆ. ಭಗವಂತನಾದ ಶ್ರೀಕೃಷ್ಣನು, ಹೇ ರಾಜ, ಈ ಏಕಾದಶಿಯ ವೃತ್ತಾಚರಣೆಯಿಂದ ವ್ಯಕ್ತಿಯು ತನ್ನ ಮಾತಾಪಿತರರ ಮತ್ತು ಪತ್ನಿಯರ 10 ಕುಲಗಳನ್ನು ಉದ್ಧಾರ ಮಾಡುತ್ತಾನೆ. ತಮ್ಮ ಬಾಲಾವಸ್ಥೆಯಲ್ಲಿ, ತಾರುಣ್ಯದಲ್ಲಿ ಅಥವಾ ವೃದ್ಧಾವಸ್ಥೆಯಲ್ಲಿ ಯಾರು ಈ ವ್ರತದ ಪಾಲನೆ ಮಾಡುತ್ತಾರೋ ಅವರಿಗೆ ಭೌತಿಕ ಅಸ್ತಿತ್ವದಿಂದ ಉಂಟಾಗುವ ದುಃಖಗಳನ್ನು ಭೋಗಿಸಲಾಗುವುದಿಲ್ಲ. ಯಾರು ಈ ಪಾಶಾಂಕುಶ ಅಥವಾ ಪಾಪಾಂಕುಶ ಏಕಾದಶಿಯ ವ್ರತದ ಪಾಲನೆ ಮಾಡುತ್ತಾರೋ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗಿ ವಿಷ್ಣುವಿನ ಲೋಕವನ್ನು ಪ್ರವೇಶಿಸುತ್ತಾರೆ. ಈ ಏಕಾದಶಿಯಂದು ಸುವರ್ಣ, ಎಳ್ಳು, ಛತ್ರಿ, ಪಾದರಕ್ಷೆ, ಧಾನ್ಯ, ನೀರು, ಭೂಮಿ ಮತ್ತು ಗೋದಾನವನ್ನು ಮಾಡಿದರೆ ಯಮಲೋಕ ಪ್ರಾಪ್ತಿಯಾಗಲಾರದು. ಹೇ ನೃಪಶ್ರೇಷ್ಠನೇ, ಯಾರು ಬೇರೆಯವರಿಗೆ ಯಜ್ಞ, ಬಾವಿ ತೋಡಿಸಿಕೊಡುವುದು, ಕೆರೆ ಕಟ್ಟಿಸುವುದು, ಭೂದಾನ ಅಥವಾ ಇತರ ಪುಣ್ಯಕರ್ಮಗಳನ್ನು ಮಾಡುತ್ತಾರೋ ಅಂಥವರಿಗೆ ಯಮಲೋಕಕ್ಕೆ ಹೋಗುವ ಪ್ರಮೇಯವೇ ಬರುವುದಿಲ್ಲ. ಗತ ಜನ್ಮದಲ್ಲಿಯ ಅಥವಾ ಪೂರ್ವ ಆಯುಷ್ಯದಲ್ಲಿ ಮಾಡಿದ ಪುಣ್ಯಕರ್ಮಗಳಿಂದ ಜನರು ಧನಿಕ, ಆಯುಷ್ಯವಂತ, ಕುಲವಂತ ಮತ್ತು ನಿರೋಗಿಯಾಗಿರುತ್ತಾರೆ. ಏಕಾದಶಿಯ ವ್ರತದ ಪಾಲನೆಯಿಂದ ಪ್ರತ್ಯಕ್ಷವಾಗಿ ಶ್ರೀಕೃಷ್ಣನ ಭಕ್ತಿ ಲಭಿಸುತ್ತದೆ ಮತ್ತು ಅಪ್ರತ್ಯಕ್ಷವಾಗಿ ಭೌತಿಕ ಸುಖಗಳು ಪ್ರಾಪ್ತಿಯಾಗುತ್ತದೆ. ಹರೇ ಕೃಷ್ಣ.